ಮಂಗಳೂರಿನ ಉತ್ಸಾಹಿ ತುಳು ಯುವಕರ ತಂಡವೊಂದು ಹೊಸ ಪರಿಕಲ್ಪನೆಯಲ್ಲಿ ಟೀಮ್ ತುಳುವಾಸ್ ಪ್ರೊಡಕ್ಷನ್ ಹೌಸ್ ಪ್ರಾರಂಭಿಸಿದೆ. ಇದರ ಉದ್ಘಾಟನಾ ಕಾರ್ಯಕ್ರಮವು ನಗರದ ಪಿಲಿಕುಳದ ಬಳಿಯ ಲೂಸಿಯಾನಾದಲ್ಲಿ ನೆರವೇರಿತು. ಹೊಸತನದೊಂದಿಗೆ ಪ್ರಾರಂಭವಾಗಿರುವ ಟೀಮ್ ತುಳುವಾಸ್ ಪ್ರೊಡಕ್ಷನ್ ಹೌಸ್ನ ಉದ್ಘಾಟನಾ ಕಾರ್ಯಕ್ರಮವು ಮಂಗಳೂರಿನ ಪಿಲಿಕುಳದ ಬಳಿಯ ಲೂಸಿಯಾನಾದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ನಟ ಭೋಜರಾಜ್ ವಾಮಂಜೂರು ಅವರು ಉದ್ಘಾಟಿಸಿದರು. ಈ ವೇಳೆ ಟೀಮ್ ತುಳುವಾಸ್ ಪ್ರೊಡಕ್ಷನ್ ಹೌಸ್ನ ಪೋಸ್ಟರ್ ಹಾಗೂ ಲೋಗೋವನ್ನು ಗಣ್ಯರು ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ನಟ ಭೋಜರಾಜ್ ವಾಮಂಜೂರು ಅವರು, ಜೀವನದಲ್ಲಿ ತಾಳ್ಮೆ ಅತಿ ಮುಖ್ಯವಾಗಿದೆ. ಪ್ರತಿಕ್ಷಣ ನಾವು ಹೊಸತನವನ್ನು ಹುಡುಕುತ್ತಾ ಹೋಗಬೇಕು. ನಡೆದು ಬಂದ ದಾರಿಯನ್ನು ಎಂದಿಗೂ ಮರೆಯಬಾರದು ಎಂದು ಹೇಳಿದರು. ಈ ತಂಡದಿಂದ ಮುಂದಿನ ದಿನಗಳಲ್ಲಿ ಹೊಸ ಹೊಸ ಫಿಲ್ಮ್ಗಳು ಬರಲಿ ಎಂದು ಶುಭ ಹಾರೈಸಿದರು. ಮೇಡಮ್ ನಿಮ್ಮಂಥ ಗುರುಗಳ ಅನುಗ್ರಹವನ್ನು ಸಿಕ್ಕಿದೆ. ಯಾಕಂದರೆ ಅಂಗೀಕರಿಸಿದಂಥ ಮಗುವನ್ನು ಆಗ ಮಾತಾಡಿದೆ. ಅವರ ಬಗ್ಗೆ ಏನು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ತಾಳ್ಮೆ ಸಹನೆ ಇರಬೇಕಾಗುತ್ತೆ. ವ್ಯಕ್ತಿಗತವಾಗಿ ಸಾಧನೆಯನ್ನು ದೊಡ್ಡ ಜನ ಬೇಕಿತ್ತು, ಸಾಧನೆಯನ್ನು ದೊಡ್ಡ ಜನ ವ್ಯಕ್ತಿಗತವಾಗಿ ಅದೇ ಥರ ಇರಬೇಕು. ಚಿತ್ರಕಥೆಗಳಿಗೂ ಕೂಡ ನಮ್ಮ ಹಿರಿಯ ಕಲಾವಿದರನ್ನು ನೋಡ್ತಾ ಇದ್ದೀವಿ. ನಾವು ಅಲ್ಲೊಳ್ಳೆ ಚಿತ್ರಗಳನ್ನು ನೋಡ್ತಾ ಇದ್ದೀವಿ, ಅಲ್ಲೊಳ್ಳೆ ಜನಗಳನ್ನು ನೋಡ್ತಾ ಇದ್ದೀವಿ, ಸೋಷಲ್ ವರ್ಕರನ್ನು ನೋಡ್ತಾ ಇದ್ದೀವಿ. ಅವ್ರು ಹೆಂಗಿದ್ರು ಕೂಡ ಅವ್ರು ಅಷ್ಟು ಎತ್ತರಕ್ಕೆ ಇರ್ತಾರೆ, ಆದರೆ ಅವರ ವ್ಯಕ್ತಿಗತವಾಗಿ ಹೀಗೆ ಇರ್ತಾರೆ. ಅದು ಮುಖ್ಯವಾಗಿರುತ್ತದೆ. ಇಷ್ಟು ಎತ್ತರಗಳು ಕೂಡ ನಮ್ಮ ವ್ಯಕ್ತಿಗತವಾಗಿ ನಾವು ಹೀಗೆ ಇರಬೇಕಾಗುತ್ತೆ. ಅದು ನಾವು ಕಲಿಯುವುದು ಗುರುಗಳಿಲ್ಲ. ಅದಕ್ಕೋಸ್ಕರ ಸಂತ ರೈಮಂಡ್ಸ್ ಕಾಲೇಜಿನ ಪ್ರಾಂಶುಪಾಲರಾದ ಅನಿತಾ ಲಿಡಿಯಾ ಮಾತನಾಡಿ, ಮಕ್ಕಳಲ್ಲಿರುವ ಪ್ರತಿಭೆಗೆ ಪ್ರೋತ್ಸಾಹ ನೀಡುವ ಕೆಲಸವಾಗಬೇಕು. ಆಗ ಮಾತ್ರ ಯಶಸ್ಸು ಸಾಧಿಸಲು ಸಾಧ್ಯ ಎಂದರು. ಒಂದೇ ವರ್ಷದಲ್ಲಿ ಇದು ತುಳುವಾಸ್ ಫಿಲ್ಮ್ ಪ್ರೊಡಕ್ಷನ್ ಇನಾಗ್ರೇಷನ್ ಅಥವಾ ಈ ನಾಟಕ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳುವಾಗ ನಮಗೆ ಶಿಕ್ಷಕರಿಗೂ ಬಹಳಷ್ಟು ಒಂದು ಹೆಮ್ಮೆಯ ವಿಷಯ. ನಮ್ಮ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಗಳನ್ನು ಹೇಗೆ ಉಪಯೋಗಿಸಿ ಒಂದು ಸಮಾಜಕ್ಕೆ ಉಪಯುಕ್ತವಾಗುವ ವ್ಯಕ್ತಿಗಳಾಗಿ. ಸಂಸ್ಥೆಯ ಸ್ಥಾಪಕರಾದ ಧನುಷ್ ವಾಮಂಜೂರು ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ವಂದಿಸಿದರು. dan bikin itu mas lihat baiklah so mas thanks பண்ணணும் இந்த program பாத்தீங்க team கட்டோடு இருந்தாங்க ಒಂದು ಕಪ್ಪಲ ಒಂದು ಮೂಲ ಕಾರಣ ಎಂಗಳು ಬಿಯುಡುಕ್ ಪುನಾಗ ಇಂಗ್ಲೆ ಒಂದು ಸ್ಕಿಟ್ ಮಾಡ್ತಾರೆ ಅದೊಂದು ರಾಧಾನ್ಲೆ ಮಂತ್ ಪಪನಾಗ ಇಂಗ್ಲೆ ಮಸ್ ಸಪೋರ್ಟ್ ಮಾಡ್ತಾರೆ ಎಂಗಳು ಡಿಗ್ರಿ ನಮ್ಮ ಮಾಡ್ತಾ ಐದು ಕಾರು ಸಿಸ್ಟರ್ ನಮ್ಮ ಚೆನ್ನಾಗಿ ಕನ್ವಿನ್ಸ್ ಮಾಡ್ತಾರೆ ಒಂದು ಚಾನ್ಸ್ ಕೊಡ್ತಾರೆ ಇಂಗ್ಲೆ ಸೊ ಇನ್ನಿಗೆ ಇಂಗ್ಲೆ ಮಸ್ತ್ ಉಪಕಾರ ಆತನ ಒಂದು ಈ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ಕೊಂಡು ಬಂದ ಐಟ್ಲ ಅಂಚೆನಿ ರಿಪೋರ್ಟ್ ನ್ಯೂಸ್ ಲಕ್ಷ್ಮಣ್ ಸರ್ಲ ಆ ರಾಣಿನ ಒಂದು ಇಂಟರ್ವ್ಯೂ ಕುರ್ಚಿ ಬಂತು ಹೇಳ ಇನ್ನು ಒಂದು ಪ್ರೊಡಕ್ಷನ್ ಹೌಸ್ ಆಯ್ತು ಆನೆ ಅದು ಹೆಂಗೆ ದಾಲ ಗೊತ್ತಿತ್ತು ಆಂಡಲೇನೋ ಲಿತ್ತು ಹೆಂಗೆ. ಈ ವೇಳೆ ಸಿಸ್ಟರ್ ಮೆರ್ಲಿನ್ ಚಕೈತ್, ಲಿಡ್ವಿನ್ ಕ್ರಾಸ್ತಾ, ಸಂಸ್ಥೆಯ ಸದಸ್ಯರಾದ ರವಿ, ಸುಪ್ರೀತಾ ಕೋಟ್ಯಾನ್, ರಾಹುಲ್ ಸಾಲ್ಯಾನ್, ಸುವೀಕ್ಷಿತ್ ಪೂಜಾರಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.